ಓರ್ವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ ಮಂಗಳೂರು ಇವರ ನೇತೃತ್ವದಲ್ಲಿ ಡಾಕ್ಟರ್ ಪಿ ಸುಬ್ರಹ್ಮಣ್ಯ ಭಟ್ ಮಿತ್ತೂರು ಇವರಿಂದ ಅಂಗೈಯಲ್ಲಿ ಆರೋಗ್ಯ ಉಚಿತ ಅಕ್ಯುಪ್ರೆಷರ್ ಮತ್ತು ಸುಜೋಗ್ ಚಿಕಿತ್ಸಾ ಶಿಬಿರ ಇಂದು ನಗರದ ಉರುವ ಮಾರಿಗುಡಿ ದೇವಸ್ಥಾನದ ಸಮೀಪದ ಗಣೇಶ ಮಂಟಪದಲ್ಲಿ ನಡೆಯಿತು. ಆರೋಗ್ಯ ಸಮಸ್ಯೆಗಳಾದ ಡಯಾಬಿಟಿಸ್, ಸ್ಪಾಂಡಿಲೈಟಿಸ್, ವಾತ, ಮಂಡಿ ನೋವು, ಬೆನ್ನು ನೋವು, ಗಂಟು ನೋವು, ಅಧಿಕ ರಕ್ತದೊತ್ತಡ, ಮೈಗ್ರೇನ್, ಡಿಸ್ಕ್ ಸಮಸ್ಯೆ, ಗ್ಯಾಸ್ ಟ್ರಬಲ್ ಸಮಸ್ಯೆಗಳಿಂದ ಬಳಲುತ್ತಿದ್ದವರು ಉಚಿತ ಅಕ್ಯುಪ್ರೆಷರ್ ಮತ್ತು ಸುಜೋಗ್ ಚಿಕಿತ್ಸಾ ಶಿಬಿರದ ಪ್ರಯೋಜನವನ್ನ ಪಡೆದುಕೊಂಡರು. ಈ ವೇಳೆ ಶಿಬಿರದಲ್ಲಿ ಪ್ರಮುಖರಾದ ಕಮಲಾಕ್ಷ ಕುಂದರ್, ಸಂಸ್ಥೆಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಬಿಜೆ ಸುವರ್ಣ, ಸೀತಾರಾಮ್ ಭಟ್, ಹಿಟೋಬಾ ನೆಲಿಪಾಡಿ, ಸುದರ್ಶನ್ ಇನ್ನಿತರರು ಹಾಜರಿದ್ದರು. ನಮ್ಮ ಪೂರ್ವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ನ ವತಿಯಿಂದ ನಾವು ಇವತ್ತು ಅಂಗೈಯಲ್ಲಿ ಆರೋಗ್ಯ ಎಂಬ ಶಿಬಿರವನ್ನು ನಾವು ಮಾಡ್ತಾ ಇದ್ದೇವೆ. ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಇವರ ಉಪಸ್ಥಿತಿಯಲ್ಲಿ ಈ ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ. ಈಗಾಗಲೇ ಸಾಧಾರಣ 250ಕ್ಕೂ ಅಧಿಕ ಮಂದಿ ಇಲ್ಲಿ ಚಿಕಿತ್ಸೆ ಪಡೆಯಲು ಬಂದಿದ್ದಾರೆ. ಅದನ್ನು ಈಗ ಚಿಕಿತ್ಸೆಯ ಮೂಲಕ ಸುಬ್ರಹ್ಮಣ್ಯ ಭಟ್ರು ನೀಡ್ತಾ ಇದ್ದಾರೆ. ನಾವೊಂದು ನಮ್ಮ ಈ ಪ್ರದೇಶದ ಜನರಿಗೆ ಒಳ್ಳೆಯ ಆರೋಗ್ಯ ಇರಲಿ ಅಂತೇಳಿ ನಾವು ಈ ಕ್ಯಾಂಪನ್ನು